ಪುಣೆಯ ದೇವಾಡಿಗರ ಸಂಘದ 5ನೇ ವಾರ್ಷಿಕೋತ್ಸವ ಫೆಬ್ರವರಿ 18ರ ಶನಿವಾರ ಶಕುಂತಲಾ ಜಗನ್ನಾಥ ಶೆಟ್ಟಿ ಸಭಾಂಗಣದಲ್ಲಿ ನಡೆಯಿತು. ಫೆಬ್ರವರಿ 26, 2012ರಂದು ಪುಣೆಯ ದೇವಾಡಿಗ ಸಂಘ ಉದ್ಘಾಟನೆಗೊಂಡಿತ್ತು. ಪುಣೆಯ ದೇವಾಡಿಗರ ಸಂಘ ಕಳೆದ 5 ವರ್ಷಗಳಿಂದ ಸಮಾಜ ಬಾಂಧವರನ್ನ ಒಗ್ಗೂಡಿಸಿಕೊಂಡು ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿರುವುದನ್ನು ನಾವು ಕಾಣಬಹುದು. ಈ ಒಂದು ಸಂಘದ ಸ್ಥಾಪಕಾಧ್ಯಕ್ಷರಾದ ಶ್ರೀ ಪ್ರಭಾಕರ ಜಿ ದೇವಾಡಿಗ ಕಾರ್ಯ ಸಾಧನೆ ನಿಜಕ್ಕೂ ಮೆಚ್ಚಲೇಬೇಕಾದುದು. ಇಂದಿನ ಸಂಘದ ಅಧ್ಯಕ್ಷ ಶ್ರೀ ಸಚಿನ್ ಕೆ ದೇವಾಡಿಗರ ಹಗಲಿರುಳಿನ ಶ್ರಮದ ಫಲ ಇಂದು ಆಚರಿಸುತ್ತಿರುವ 5ನೇ ವಾರ್ಷಿಕೋತ್ಸವವಾಗಿದೆ. ಫೆಬ್ರವರಿ 18ರಂದು ನಡೆದ ಸಭಾ ಕಾರ್ಯಕ್ರಮದಲ್ಲಿ ಅಖಿಲ ಭಾರತ ತುಳು ಒಕ್ಕೂಟದ ಅಧ್ಯಕ್ಷ ಶ್ರೀ ಧರ್ಮಪಾಲ ದೇವಾಡಿಗ, ದುಬೈಯ ಎಲಿಗೆಂಟ್ ಗ್ರೂಪ್ ಕಂಪನಿಯ ಆಡಳಿತ ನಿರ್ದೇಶಕರಾದ ಶ್ರೀ ದಿನೇಶ್ ದೇವಾಡಿಗ, ಪುಣೆಯ ಬಂಟರ ಸಂಘದ ಗೌರವಾಧ್ಯಕ್ಷರಾದ ಶ್ರೀ ಜಗನ್ನಾಥ್ ಶೆಟ್ಟಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಗೌರವ ಅತಿಥಿಗಳಾಗಿ ಮುಂಬೈ ದೇವಾಡಿಗ ಸಂಘದ ಅಧ್ಯಕ್ಷರಾದ ಶ್ರೀ ರವಿ ಎಸ್ ದೇವಾಡಿಗ, ಬಾರ್ಕೂರು ಶ್ರೀ ಏಕನಾಥೇಶ್ವರಿ ದೇವಸ್ಥಾನದ ವಿಶ್ವಸ್ಥರಾದ ಶ್ರೀ ಮೋಹನ್ ದಾಸ್ ಹಿರಿಯಡ್ಕ, ಪುಣೆಯ ಬಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ನಾರಾಯಣ ಕೆ ಶೆಟ್ಟಿ, ಪುಣೆಯ ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷರಾದ ಶ್ರೀ ಶೇಖರ ಟಿ ಪೂಜಾರಿ, ಬಾರ್ಕೂರು ಶ್ರೀ ಏಕನಾಥೇಶ್ವರಿ ದೇವಸ್ಥಾನದ ವಿಶ್ವಸ್ಥರಾದ ಉಪ್ಪುಂದ ಶ್ರೀ ಜನಾರ್ದನ ದೇವಾಡಿಗ, ನವಿ ಮುಂಬಯಿಯ ದೇವಾಡಿಗ ಸಂಘದ ಮಾಜಿ ಕಾರ್ಯಾಧ್ಯಕ್ಷರಾದ ಪಿವಿಎಸ್ ಮೊಯ್ಲಿ ಈ ಒಂದು ಸುಂದರ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈ ಒಂದು ಸಭಾ ಕಾರ್ಯಕ್ರಮದ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡುಗರ ಮನಸೂರೆಗೊಂಡಿತು. ಪುಣೆಯ ದೇವಾಡಿಗರ ಸಂಘದ ಸರ್ವ ಸದಸ್ಯರು ಪಾಲ್ಗೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟರು.
ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾಯೇಷು ಸರ್ವದ. ನಮ್ಮ ಸಮಾಜದ ಕುಲದೇವತೆಯಾದ ಶ್ರೀ ಏಕನಾಥೇಶ್ವರಿ ದೇವಿಯ ಪಾದಕ್ಕೆ ನಮಸ್ಕರಿಸುತ್ತಾ, ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ದೇವಿಯನ್ನು ಸ್ಮರಿಸುತ್ತಾ, ನಮ್ಮ ಊರಿನ ಎಲ್ಲ ದೇವದೇವರುಗಳನ್ನು ಸ್ಮರಣೆ ಮಾಡಿಸುತ್ತಾ, ಇಂದಿನ ಈ ಐದನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಆಗಮಿಸಿರುವಂತಹ ಅತಿಥಿ ಗಣ್ಯರಿಗೂ ಹಾಗೂ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರಿಗೂ ಪದಾಧಿಕಾರಿಗಳಿಗೂ ಹಾಗೂ ನನ್ನ ಸಮಾಜ ಬಾಂಧವರಿಗೂ ಪೂರ್ಣ ದೇವಾಡಿಗ ಸಂಘದಿಂದ ಹೃತ್ಪೂರ್ವಕ ವಂದನೆಗಳು. ಯಾವುದೇ ಒಂದು ಕಾರ್ಯಕ್ರಮವನ್ನು ಆರಂಭಿಸುವ ಮುನ್ನ ಕತ್ತಲನ್ನು ಹೋಗಲಾಡಿಸಿ ಬೆಳಕಿನೆಡೆಗೆ ಸಾಗುವ ಸಂಕೇತವಾಗಿ ದೀಪ ಬೆಳಗಿಸಿ ಕಾರ್ಯಕ್ರಮ ಪ್ರಾರಂಭ ಮಾಡುವುದು ವಾಡಿಕೆ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಮುಂದಿನ ಕಾರ್ಯಕ್ರಮವನ್ನು ಯಶವಂತ್ ದೇವಾಡಿಗರು ನಡೆಸಿಕೊಳ್ಳಲಿದ್ದಾರೆ. ಸ್ವಾಗತ ಭಾಷಣ. ಈಗ ನಾನು ನಮ್ಮ ಸಂಘದ ಉಪಾಧ್ಯಕ್ಷರಾದ ಶ್ರೀ ಮಹಾಬಲೇಶ್ವರ್ ಆರ್ ದೇವಾಡಿಗ ಅವರನ್ನು ಸ್ವಾಗತ ಭಾಷಣ ಮಾಡಲು ಕೋರಿಕೊಳ್ಳುತ್ತೇನೆ. ಶ್ರೀ ಏಕನಾಥೇಶ್ವರಿ ಅಮ್ಮನವರ ಪಾದಕ್ಕೆ ಸಾಷ್ಟಾಂಗವಾಗಿ ನಮಸ್ಕರಿಸುತ್ತಾ, ಊರಿನ ಎಲ್ಲ ದೈವ ದೇವರುಗಳ ಸ್ಮರಣೆ ಮಾಡುತ್ತಾ, ಇವತ್ತಿನ 5ನೇ ವರ್ಷದ ಈ ಸಡಗರದ ಸಂಭ್ರಮಕ್ಕೆ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗಿಟ್ಟು ಪುಣ್ಯನಗರದ ಈ ಪುಣ್ಯ ಭೂಮಿಗೆ ಆಗಮಿಸಿರುವಂತಹ ಶ್ರೀಯುತ ದಿನೇಶ್ ಸಿ ದೇವಾಡಿಗ, ಮ್ಯಾನೇಜಿಂಗ್ ಡೈರೆಕ್ಟರ್, ಎಲಿಗಂಟ್ ಗ್ರೂಪ್ ಆಫ್ ಕಂಪನಿ ದುಬೈ, ಇವರಿಗೆ ದೇವಾಡಿಗ ಸಂಘದ ಪರವಾಗಿ ಹಾರ್ದಿಕ ಸ್ವಾಗತಗಳು. ಈ 5ನೇ ವರ್ಷದ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಗತ್ತಿನ ವೇದಿಕೆಯಲ್ಲಿ ಆಸೀನರಾಗಿರುವ ಶ್ರೀಯುತ ಧರ್ಮಪಾಲ್ ಯು ದೇವಾಡಿಗ, ಅಧ್ಯಕ್ಷರು, ಅಖಿಲ ಭಾರತ ತುಳು ಒಕ್ಕೂಟ, ಇವರಿಗೆ ನಮ್ಮ ಪುಣೆ ದೇವಾಡಿಗ ಬಾಂಧವರ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಶ್ರೀ ರವಿ ಎಸ್ ದೇವಾಡಿಗ, ಅಧ್ಯಕ್ಷರು, ದೇವಾಡಿಗ ಸಂಘ ಮುಂಬೈ, ಇವರಿಗೆ ಪುಣೆ ದೇವಾಡಿಗ ಸಂಘದ ಪರವಾಗಿ ಹಾರ್ದಿಕವಾದ ಸ್ವಾಗತಗಳು. ಶ್ರೀ ಹಿರಿಯಡ್ಕ ಮೋಹನ್ ದಾಸ್, ವಿಶ್ವಸ್ತರು, ಶ್ರೀ ಏಕನಾಥೇಶ್ವರಿ ದೇವಸ್ಥಾನ ಟ್ರಸ್ಟ್, ಇವರು ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗೌರವ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಇವರಿಗೂ ಕೂಡ ಪುಣೆ ದೇವಾಡಿಗ ಸಂಘದ ಪರವಾಗಿ ಹಾರ್ದಿಕ ಸ್ವಾಗತಗಳು. ಇವತ್ತಿನ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕಾಗಿರಬೇಕಂತ ಶ್ರೀಯುತ ಜಗನ್ನಾಥ್ ಶೆಟ್ಟರು ಇವತ್ತು ಅನಾರೋಗ್ಯದ ಕಾರಣದಿಂದ ಅವರಿಗೆ ಸ್ವಲ್ಪ ಬರ್ಲಿಕ್ಕೆ ಆಗಲಿಲ್ಲ. ಇವತ್ತು ಅವರಿಗೂ ಕೂಡ ನಮ್ಮ ಈ ವಾರ್ಷಿಕೋತ್ಸವದ ಕಾರ್ಯಕ್ರಮಕ್ಕೆ ಪುಣೆ ದೇವಾಡಿಗ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶ್ರೀ ನಾರಾಯಣ್ ಕೆ ಶೆಟ್ಟಿ, ಅಧ್ಯಕ್ಷರು, ಬಂಡ್ಸ್ ಅಸೋಸಿಯೇಷನ್ ಹವೇಲಿ ಪುಣೆ, ಇವರು ಕೂಡ ನಮ್ಮ ಸವಿನಯ ಆಮಂತ್ರಣಕ್ಕೆ ಹೋಗೊಟ್ಟು ಗೌರವ ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೆ ನಮ್ಮ ಪುಣೆ ದೇವಾಡಿಗ ಸಂಘದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತಗಳು. ಶ್ರೀ ಶೇಖರ್ ಟಿ ಪೂಜಾರಿ, ಅಧ್ಯಕ್ಷರು, ಬಿಲ್ಲವ ಸೇವಾ ಸಂಘ ಪುಣೆ, ಇವರು ನಮ್ಮ ವಿನಂತಿ ಮೇರೆಗೆ ಗೌರವ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಇವರಿಗೂ ಪುಣೆ ದೇವಾಡಿಗ ಸಂಘದ ಪರವಾಗಿ ಹಾರ್ದಿಕವಾದ ಸ್ವಾಗತಗಳು. ಶ್ರೀ ಏಕನಾಥೇಶ್ವರಿ ದೇವಸ್ಥಾನ ಟ್ರಸ್ಟ್ ಬಾರ್ಕೂರು, ಇದರ ವಿಶ್ವಸ್ತರು ಮತ್ತು ಮುಂಬಯಿಯ ಉದ್ಯಮಿಗಳು ಶ್ರೀ ಜನಾರ್ದನ್ ದೇವಾಡಿಗ ಉಪ್ಪುಂದ, ಇವರು ಕೂಡ ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಗೌರವವಾಗಿ ಆಗಮಿಸಿದ್ದಾರೆ. ಇವರಿಗೂ ಕೂಡ ಪುಣೆ ದೇವಾಡಿಗ ಸಂಘದ ಪರವಾಗಿ ಹಾರ್ದಿಕ ಸ್ವಾಗತಗಳು. ಶ್ರೀ PVS ಮೊಯ್ಲಿ, ಮಾಜಿ ಅಧ್ಯಕ್ಷರು, LLC ನವಿ ಮುಂಬೈ ದೇವಾಡಿಗ ಸಂಘ ಮುಂಬೈ, ಇವರು ಕೂಡ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಗೌರವ ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ಪುಣೆ ದೇವಾಡಿಗ ಸಂಘದ ಪರವಾಗಿ ಹಾರ್ದಿಕ ಸ್ವಾಗತಗಳು. ಅಂತೆಯೇ ನಮ್ಮ ಸಂಘದ ಗೌರವಾಧ್ಯಕ್ಷರು ಮತ್ತು ಸಂಘದ ಪ್ರತಿಯೊಂದು ಅಡೆಅಡಚಣೆಗಳಲ್ಲೂ ಬೆನ್ನೆಲುಬಾಗಿ ನಿಂತು ಸಹಕರಿಸುತ್ತಿರುವ ನಮ್ಮ ಪ್ರೀತಿಯ ಅಣ್ಣಯ್ಯಣ್ಣ ಎಂದೇ ಪ್ರಖ್ಯಾತರಾಗಿರುವ ಶ್ರೀ ಅಣ್ಣಯ್ಯ ಬಿ ಶರಿಗಾರ್, ಇವರು ಕೂಡ
ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ನಮ್ಮ ಪುಣೆ ದೇವಾಡಿಗ ಬಾಂಧವರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಪುಣೆ ದೇವಾಡಿಗ ಸಂಘದ ಅಧ್ಯಕ್ಷರು ಶ್ರೀ ಸಚಿನ್ ದೇವಾಡಿಗ, ಇವರಿಗೂ ಕೂಡ ಪುಣೆ ದೇವಾಡಿಗ ಬಾಂಧವರ ಪರವಾಗಿ ಹಾರ್ದಿಕವಾದ ಸ್ವಾಗತಗಳು. ಸಂಸ್ಥಾಪಕ ಅಧ್ಯಕ್ಷರು ಶ್ರೀ ಪ್ರಭಾಕರ್ ಜಿ ದೇವಾಡಿಗ, ಇವರಿಗೂ ಕೂಡ ಪುಣೆ ದೇವಾಡಿಗ ಸಂಘದ ಪರವಾಗಿ ಹಾರ್ದಿಕವಾದ ಸ್ವಾಗತಗಳು. ಶ್ರೀ ನರಸಿಂಹ ದೇವಾಡಿಗ, ಮುಖ್ಯ ಸಲಹೆಗಾರರು ದೇವಾಡಿಗ ಸಂಘ ಪುಣೆ, ಇವರಿಗೂ ಕೂಡ ಪುಣೆ ದೇವಾಡಿಗ ಬಾಂಧವರ ಪರವಾಗಿ ಹಾರ್ದಿಕ ಸ್ವಾಗತಗಳು. ಶ್ರೀ ಕಿರಣ್ ಬಿ ರೈ ಕರ್ನೂರು, ಪತ್ರಿಕಾ ವರದಿಗಾರರು, ಇವರು ಕೂಡ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ದೇವಾಡಿಗ ಸಂಘದ ಪರವಾಗಿ ಹಾರ್ದಿಕವಾದ ಸ್ವಾಗತಗಳು. ಶ್ರೀ ಗಣೇಶ್ ಶೇರಿಗಾರ್, ಜತೆ ಕಾರ್ಯದರ್ಶಿಗಳು ದೇವಾಡಿಗ ಸಂಘ ಮುಂಬೈ, ಇವರು ದೇವಾಡಿಗ ಸಮಾಜ ಬಗ್ಗೆ ಅತ್ಯಂತ ಕಳಕಳಿ ಉಳ್ಳಂತ ನಾಯಕರು ಅಂತ ಹೇಳಲಿಕ್ಕೆ ತುಂಬಾ ಇಷ್ಟಪಡ್ತೇನೆ. ಅವರು ಕೂಡ ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ದೇವಾಡಿಗ ಸಂಘದ ಪರವಾಗಿ ಹಾರ್ದಿಕ ಸ್ವಾಗತಗಳು. ಮತ್ತು ನಮ್ಮ ಸಂಘದ ಉಪಾಧ್ಯಕ್ಷರಾದ ಶ್ರೀ ಕೃಷ್ಣ ಕಲ್ಯಾಣ್ಪುರ್, ಪ್ರಧಾನ ಕಾರ್ಯದರ್ಶಿ ಶ್ರೀಮತಿ ಪ್ರಿಯಾ ಎಚ್ ದೇವಾಡಿಗ, ಕೋಶಾಧಿಕಾರಿ ಶ್ರೀ ಸುರೇಶ್ ಶ್ರೀಯಾನ್ ಮತ್ತು ಸಂಘದ ಎಲ್ಲ ಪದಾಧಿಕಾರಿಗಳಿಗೂ ಪುಣೆ ದೇವಾಡಿಗ ಬಾಂಧವರ ಪರವಾಗಿ ಹಾರ್ದಿಕವಾದ ಸ್ವಾಗತಗಳು. ಹಾಗೂ ಸಭೆಯಲ್ಲಿ ಉಪಸ್ಥಿತ ಎಲ್ಲ ಅತಿಥಿ ಗಣ್ಯರುಗಳಿಗೂ ಮತ್ತು ನೆರೆದಂತ ಎಲ್ಲ ನಮ್ಮ ಸಮಾಜ ಬಾಂಧವರಿಗೂ ಮನಪೂರ್ವಕವಾದ ಸ್ವಾಗತವನ್ನು ಕೋರುತ್ತಾ ಮುಂದಿನ ಕಾರ್ಯಕ್ರಮವನ್ನ ಶ್ರೀ ಯಶವಂತ್ ಜಿ ದೇವಾಡಿಗ ಅವರು ನಡೆಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಧನ್ಯವಾದಗಳು. ವೇದಿಕೆ ಇತ್ತಿನ ಮಾತಾ ಗಣ್ಯರ್ಗಳ ಅಂಚನೆ ಸೇರಿದಿನ ಮಾತಾ ಭಿನ್ನರ್ಗಳ ಎನ್ನ ಉಡಲ್ ದಿಂಜಿನ ಸೋಲ್ಮೆರು ಇನ್ನಿತ ನಮ್ಮ 5ನೇ ವರ್ಷದ ವಾರ್ಷಿಕೋತ್ಸವ ಕಾರ್ಯಕ್ರಮಗಳು ಪ್ರೀತಿ ಬೈದನಂಜಿತ್ತಿನ ಮಾತಾ ಸಂಘ ಸಂಸ್ಥದ ಅಧ್ಯಕ್ಷರು ಇಂಡ ಪದಾಧಿಕಾರಿಗಳಿಗೆ ವೇದಿಕೆ ಇತ್ತಿನ ನಮ್ಮ ಸಂಘದ ಅಧ್ಯಕ್ಷರು ಪುಷ್ಪಗುಚ್ಛ ಕುರಿತು ಸತ್ಕಾರ ಮಾಡಿಕೊಡುವಂತ ಕೇಳೊಂದಿಲ್ಲ. ಕನ್ನಡ ಸಂಘ ಪುಣೆ ಶ್ರೀಯುತ ಕುಶಲ ಹೆಗ್ಡೆ ಜಿಲ್ಲೆಯ ಪದಾಧಿಕಾರಿಗಳು ಬದ್ದು ಪುಷ್ಪಗುಚ್ಛ ಕೇಳೊಂದಿಲ್ಲ. ಇಲ್ಲಿ ಈಗ ನಾವು 2 ಭಾಷೆ ಮಾತಾಡುವ ದೇವಾಡಿಗರಿದ್ದೇವೆ, ಕನ್ನಡ ಮತ್ತು ತುಳು. ಆದ್ದರಿಂದ ಮೊದಲು ತುಳುವಿನಲ್ಲಿ ಸ್ವಲ್ಪ ಮಾತಾಡಿ ಆಮೇಲೆ ಕನ್ನಡದಲ್ಲಿ ಸ್ವಲ್ಪ ಮಾತಾಡಲೇಬೇಕಾಗ್ತದೆ. ಅಂದರೆ ನ್ಯಾಯವನ್ನು ನಾವು ಖಂಡಿತವಾಗಿ ಕೊಡಬೇಕು. ಕೆಲವರಿಗೆ ತುಳು ಅರ್ಥ ಆಗುವುದಿಲ್ಲ, ಕೆಲವರಿಗೆ ಕನ್ನಡ ಅರ್ಥ ಆಗುವುದಿಲ್ಲ. ಆದ್ದರಿಂದ ಸ್ವಲ್ಪ ಎರಡು ಭಾಷೆಯಲ್ಲಿ ಸ್ವಲ್ಪ ಮಾತಾಡಲು ನಾನು ಇಚ್ಛಿಸಿದ್ದೇನೆ. ಇಂದಿನ ಈ ಸಮಾರಂಭದ ಅಧ್ಯಕ್ಷ ಸ್ಥಾನ ಹಾಗೂ ನಮ್ಮ ಸಂಘದ ಅಧ್ಯಕ್ಷರಾದ ಸಚಿನ್ ಕೆ ದೇವಾಡಿಗರವರೇ, ದುಬೈಯಿಂದ ಬಂದ ದಿನೇಶ್ ಸಿ ದೇವಾಡಿಗರವರೇ, ಗೆಸ್ಟ್ ಆಗಿ ಬಂದ ರವಿ ಎಸ್ ದೇವಾಡಿಗರವರೇ, ಎಚ್ ಮೋಹನ್ದಾಸ್ ಹಿರಡ್ಕನವರೇ, ನಾರಾಯಣ್ ಕೆ ಶೆಟ್ಟಿಯವರೇ, ಶ್ರೀ ಶೇಖರ್ ಡಿ ಪೂಜಾರಿ ಅವರೇ, ಜನಾರ್ದನ್ ದೇವಾಡಿಗರವರೇ, ಶ್ರೀ ಪಿ ವಿ ಎಸ್ ಮೊಯ್ಲಿಯವರವರೇ, ಶ್ರೀ ಅಣ್ಣಾ ಶೇರಿಗಾರರವರೇ, ಪ್ರಭಾಕರ್ ದೇವಾಡಿಗರವರೇ, ನರಸಿಂಹ ದೇವಾಡಿಗರವರೇ, ಕಿರಣ್ ರಾಯರವರೇ, ಗಣೇಶ್ ದೇವಾಡಿಗರವರೇ ಮುಂಬೈ, ಹಾಗೂ ಮಿಸಸ್ ಪ್ರಿಯಾ ಎಸ್ ದೇವಾಡಿಗರವರೇ, ಸಭೆಯಲ್ಲಿ ಸೇರಿದ ನನ್ನ ಹಿರಿಯರೇ,
ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಮಕ್ಕಳೇ, ನಿಮಗೆಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸಿದ್ದೇನೆ. ಮುಖ್ಯವಾಗಿ ನಮ್ಮ ಈ ಪುಣೆ ಸಂಘ ಸ್ಥಾಪನೆಯಾಗುವಾಗ ಪ್ರಭಾಕರ್ ದೇವಾಡಿಗರವರು, ನವೀನ್ ದೇವಾಡಿಗರವರು, ಸ್ವರ್ಗಸ್ಥರಾದ ಗಣೇಶ್ ದೇವಾಡಿಗರವರು, ಆಮೇಲೆ ಕೆಲವು ಹಿರಿಯರು, ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು, ಮಕ್ಕಳು ಮತ್ತು ಹಿರಿಯನ್ನವರು ಒಂದು ಸಂಘಟನೆಯನ್ನು ನಿರ್ಮಾಣ ಮಾಡಿ ನನ್ನನ್ನು ಕೂಡ ಆ ಸಂಘಟನೆಗೆ ಕರೆದರು. ಆವಾಗ ಅವರು ಹೇಳಿದರು, ನಮಗೆ ಪೂನಾದಲ್ಲಿ ಕೂಡ ಒಂದು ಸಂಘವನ್ನು ಕಟ್ಟಲಿಕ್ಕಿದೆ, ದೇವವಾಡಿಯ ಸಂಘವನ್ನು ನಿರ್ಮಾಣ ಮಾಡಲಿಕ್ಕಿದೆ ಅಂತ. ಭಾಳ ಸಂತೋಷ ಆಯಿತು ನಮಗೆ. ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಆ ಸಂಸ್ಥೆಯನ್ನು ಪ್ರಾರಂಭಿಸಿ ಈಗ ಪ್ರಭಾಕರ್ ದೇವಾಡಿಗರು ಅದರ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ಬಹಳ ಒಂದು ನಿಪುಣೆಯಿಂದ ಹಾಗೂ ಸಮಾಜದ ಮೇಲೆ ಇದ್ದ ಭಕ್ತಿಯ ಆ ಕಾರಣದಿಂದ ಈ ಸಂಸ್ಥೆಯು ಇಷ್ಟ ತನಕ 5ನೇ ವರ್ಷದ ಈ ಒಂದು ವಾರ್ಷಿಕ ಸಮಾರಂಭವನ್ನು ಆಚರಿಸುತ್ತಾ ಬಂದಿದೆ. ಬಹಳ ಸಂತೋಷವಾಗ್ತದೆ. ಹೆಚ್ಚಿನ ದೇವಾಡಿಗರು ಪುಣೆಯಲ್ಲಿ ವಾಸಿಸಲಿಕ್ಕೆ ನನಗೆ ಕಾಣ್ತದೆ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇರ್ಬೋದು. ಆದರೂ ಹೆಚ್ಚಿನ ದೇವಾಡಿಗರು ಈಗ ಬಂದು ಈ ಸಭೆಯಲ್ಲಿ ಉಪಸ್ಥಿತಿದ್ದಿದ್ದೀರಿ. ಬಹಳ ಸಂತೋಷದ ವಿಷಯ. ಯಾವುದೇ ಒಂದು ಸಂಘಟನೆಯನ್ನು ನಾವು ಕಟ್ಟುವಾಗ ಆಲೋಚನೆಯನ್ನು ಮಾಡೋದಿಲ್ಲ, ಬಹಳ ಉತ್ಸಾಹದಿಂದ ಅದನ್ನು ಕಟ್ತಾ ಹೋಗ್ತಿದ್ದೇವೆ. ಆದರೆ ಅದಕ್ಕೆ ಮುಂದುವರಿಸಿಕೊಂಡು ಹೋಗಬೇಕಾದ್ರೆ ಆ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಆ ವ್ಯಕ್ತಿತ್ವವುಳ್ಳ ಜನರು ಹಾಗೂ ಸಂಸ್ಥೆಯನ್ನು ಕಟ್ಟುವ ಜನರು ತುಂಬ ಪ್ರಭಾವಿತರಾಗಿರಬೇಕು. ಅದಲ್ಲದೆ ಅವರ ಚಿಂತನೆ ಸಮಾಜದ ಮೇಲೆ ಇರುವ ಪ್ರೀತಿಯ ದಾರಿಗೆ ಹೋಗಬೇಕಾಗ್ತದೆ. ಆದ್ದರಿಂದ ಮಾತ್ರ ಆ ಸಂಸ್ಥೆ ಮುಂದೆ ಹೋಗಲಿಕ್ಕೆ ಕಾರಣವಾಗ್ತದೆ. ಇದರಲ್ಲಿ ಈಗ ಕನ್ನಡದವರು ಮತ್ತು ತುಳುವವರು ಎರಡು ಸಂಸ್ಥೆಯರಿದ್ದಾರೆ. ನಾನೊಂದು ಬರುವಾಗ ಈಗ ನೋಡಿದೆ, ಇಲ್ಲಿಯ ಮ್ಯಾನೇಜಿಂಗ್ ಕಮಿಟಿ ಇವರು ಇಲ್ಲಿ MC ಮಾಡುವಾಗ 2 ಭಾಷೆಯನ್ನು ಕೂಡ ಉಪಯೋಗಿಸಿ ಯಾರಿಗೆ ಒಂದು ಆ ಭೇದ ಭಾವ ಇರಬಾರ್ದಂತ ತೋರಿಸಿ ಆ ಒಂದು ಚಾತುರ್ಯದ ಕೆಲಸವನ್ನು ಮಾಡ್ತಿದ್ದಾರೆ. ಬಹಳ ಒಂದು ಸಂತೋಷದ ವಿಷಯ ಇದು. ಕೆಲವು ಕಡೆಯಲ್ಲಿ ನಮಗೆ ಗೊತ್ತಾಗ್ತದೆ, ಕೆಲವು ಸಂಘದಲ್ಲಿ ಅವರು ಕನ್ನಡ ಮಾತಾಡುವವರು ನಾವು ಹೇಗೆ ಹೋಗುವುದಂತ, ಕೆಲವು ಸಂಘದಲ್ಲಿ ಅವರು ಹೇಳ್ತಾರೆ ಅವರು ತುಳು ಮಾತಾಡುವವರು ನಾವು ಹೇಗೆ ಹೋಗುವುದಂತ. ಈ ವಿಭಜನೆಯಿಂದ ನಮ್ಮ ಸಣ್ಣ ಒಂದು ದೇವಾಡಿಗ ಸಮಾಜ 2 ವಿಧಾನದಲ್ಲಿ ಅದು ಮುಂದುವರಿತಾ ಇದೆ. ಅದನ್ನು ನಾವು ಒಂದಾಗಿ ಹೇಗೆ ಮಾಡಬೇಕಂತ ನಮ್ಮ ಚಿಂತನೆ ಬಹಳ ಮುಂದುವರಿದಿದೆ. ಅದನ್ನು ಈಗ ಪ್ರಾಸ್ತಾವಿಕವಾಗಿ ನಾವು ಮಾಡ್ತಾ ಇದ್ದೇವೆ. ದುಬೈಯಲ್ಲಿ ಕೂಡ ನಾವು ಹೋಗಿ ಈ ವಿಷಯವನ್ನು ನಾವು ತಿಳಿಸುವಾಗ ಅವರಿಗೆ ಕೂಡ ತುಂಬ ಅದೊಂದು ಅಗತ್ಯವಾದ ವಿಷಯ ಅಂತ ಅವರಿಗೆ ತೋರಿಬಂತು. ಇಲ್ಲಿ ನಮ್ಮ ದಿನೇಶರಿದ್ದಾರೆ, ಅವ್ರ ಹತ್ರ ಕೂಡ ನಾವು ಮಾತಾಡಿದೆವು. ದುಬೈ ತುಳು ಸಂಘದ ದೇವಾಡಿಗರು ಇದ್ದರು, ಅವರ ಕೈಯಲ್ಲಿ ಕೂಡ ಮಾತಾಡಿದೆವು. ಇಲ್ಲಿ ಮುಂಬೈಯಲ್ಲಿ ಕೂಡ ನಾವು ತುಂಬ ಪ್ರಯತ್ನ ಪಡ್ತಿದ್ದೇವೆ, ಅದನ್ನು ಹೇಗಾದರೂ ಮಾಡಿ ನಾವು ಒಂದೇ ಸಂಸ್ಥೆಯಾಗಿ ಮಾಡಬೇಕಂತ. ಒಂದೇ ಸಂಸ್ಥೆ ಆದರೆ ಅದು ಬಹಳ ಒಂದು ಗಟ್ಟಿಯಾಗಿ ಯಾವ ಒಂದು ಕಾರ್ಯಕ್ರಮವನ್ನು ನಮ್ಮ ಮಾಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ನಮ್ಮ ಪರವಾಗಿ ಆಲ್ರೆಡಿ ನಿಮಗೆ ಎಲ್ಲ ಗೊತ್ತಿರುವ ವಿಷಯ. ಈಗ ನಮ್ಮ ಧರ್ಮಪಾಲಿಯು ದೇವಾಡಿಗರು ಹೇಳಿದ ಹಾಗೆ ಕುಂದಾಪುರ ಮತ್ತು ಮಂಗಳೂರು ಇದೊಂದು ಸಮಸ್ಯೆ ಇದೆ. ಈ ಸಮಸ್ಯೆ ನಿಧಾನವಾಗಿ ಸರಿ ಆಗ್ಬಹುದು. ಈಗ ದುಬೈಯಲ್ಲಿ ಸಹ ಸರಿ ಆಗ್ತಾ ಇದೆ. ಇದು ಜಾತಿಯ ಸಮಸ್ಯೆ ಅಲ್ಲ, ಭಾಷೆಯ ಸಮಸ್ಯೆ. ಭಾಷೆ ಮಾತಾಡುವಾಗ ಅರ್ಥ ಆಗದಿದ್ದ ಕೂಡಲೇ ಅವ್ರು ಏನು ಹೇಳ್ತಾರೆ ನಮ್ಗೆ ಗೊತ್ತಾಗೋದಿಲ್ಲ. ಮೊದಲು ನಮಗೆ ದುಬೈಯಲ್ಲಿ ಇದೇ ಪರಿಸ್ಥಿತಿ ಇದೆ. ಫಂಕ್ಷನ್ ಮಾಡುವಾಗ ತುಳುವಲ್ಲಿ ಮಾತಾಡಿದ್ರೆ ನಮ್ಮವ್ರಿಗೆ ಕೆಲವರಿಗೆ ಗೊತ್ತಾಗುತ್ತೆ. ಆದರೆ ನಮಗೆ ಗೊತ್ತಾಗ್ತದೆ, ಯಾಕಂದ್ರೆ ನಮ್ಗೆ 2 ಕಡೆ ರಿಲೇಷನ್ ಇದೆ. ಹಾಗೆ ತುಂಬ ಜನರಿಗೆ ಅದು ಕಷ್ಟ ಆಗ್ತದೆ. ಮತ್ತು ಅವರಿಗೆ ಒಂದು ಎಂತ ಹೇಳ್ತಾರೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ ಹೋಗದೆ ಕೂತ್ಕೊಳ್ತಾರೆ. ಹೋಗದೆ ಕೂತ್ಕೊಳ್ಬಾರ್ದಂತ ಹೇಳಿ ಮಾತ್ರ ನಾವು ಕುಂದಾಪುರದವರು ಒಂದು ಯೂನಿಟಿ ದುಬೈಯಲ್ಲಿ ಮಾಡಿ. ಯಾಕಂದ್ರೆ ಅವರು ಸಹ ನಮಗೆ ಬೇಕಲ್ಲ. ಅವರು ತುಂಬ ಹಿಂದುಳಿದ ಧರ್ಮಪಾಲ ಹೇಳಿದಾಗೆ ಅಷ್ಟೊಂದು ಮುಂದುವರಿಲಿಲ್ಲ ಕುಂದಾಪುರ ತಾಲೂಕು. ಇನ್ನೂ ಸ್ವಲ್ಪ ಟೈಮ್ ಬೇಕು. ಅವರನ್ನು ಒಗ್ಗೂಡಿಸಿ ಒಂದು ಸ್ಥಿರ ಸಂಸ್ಥೆ ಆಗಿ ಬೆಳೆದಿದೆ. ಅದರಿಂದ ಎಜುಕೇಷನ್ ಮತ್ತು ಪುಸ್ತಕ ವಿತರಣೆ ಸಣ್ಣ ಸಣ್ಣ ಕೆಲಸಗಳು ನಡೀತಾ ಇದೆ.
ಇನ್ನು ಮುಂದೆ ಇದೊಂದು ದೊಡ್ಡದಾದ ನಂತರ ಅವರ ವ್ಯಕ್ತಿತ್ವ ಬೆಳೀತದೆ, ಅವರಿಗೆ ಸಹ ಅರ್ಥ ಆಗ್ತದೆ. ಈಗ ತುಂಬ ರಿಲೇಷನ್ಸ್ ಆಚೆ ಈಚೆ ಆಗ್ತಾ ಇದೆ, ಕುಂದಾಪುರದಿಂದ ಮಂಗಳೂರಿಂದ ಕುಂದಾಪುರ. ಕಾಲಕ್ರಮೇಣ ಇದು ಸರಿಯಾಗ್ಬೋದು. ಹಾಗೆ ಎಲ್ಲ ಸಂಘದವರು ಇದರ ಹಿಂದೆ ಕೆಲಸ ಮಾಡಿದರೆ ಒಂದಲ್ಲ ಒಂದು ದಿವಸ ಇದು ಆ ವಿಷಯವೇ ಬರುವುದಿಲ್ಲ. ಈಗ ಮಾತಾಡುವಾಗಲೂ ಅರ್ಧ ತುಳು ಅರ್ಧ ಕನ್ನಡ ಹಾಗೆ ಬೇಕಂತಿಲ್ಲ. ಇನ್ನು ನೆಕ್ಸ್ಟ್ ಜನ್ರೇಷನ್ ಎಲ್ಲ ಇಂಗ್ಲೀಷೆಲ್ಲ ಮಾತಾಡ್ಬೋದು. ಈಗ ನಮ್ಮ ಇದಕ್ಕೆ ಮುಗಿತದ ಅಂತ ಕನ್ನಡ ಮತ್ತು ತುಳು, ಹಾಗಾಗಿ ಯಾವ ಪ್ರಾಬ್ಲಮ್ ಬರುವುದಿಲ್ಲ ಅಂತ ಆಶಿಸ್ತಾ, ನನಗೆ ಇಲ್ಲಿ ಬಂದು ಇಷ್ಟೊಂದು ಸತ್ಕಾರ ನೀಡಿದ ನಿಮ್ಮೆಲ್ಲರಿಗೂ ಹಾಗೂ ಪೂರ್ಣ ಸಂಘದ ಎಲ್ಲ ಪದಾಧಿಕಾರಿಗಳು ನಮಸ್ಕರಿಸ್ತಾ, ನಿಮ್ಮೊಂದಿಗೆ ಎಂದಿಗೂ ನಾವಿದ್ದೇವೆ. ಏನಾದರೂ ನಮ್ಮಿಂದ ಆಗುವಾಗ ಖಂಡಿತ ಯಾವ ಸಂಕೋಚ ಇಲ್ಲದೆ ನಮ್ಮಲ್ಲಿಗೆ ಬನ್ನಿ. ನಿಮ್ಮೆಲ್ಲರಿಗೂ ಆತ್ಮೀಯ ಆಹ್ವಾನ. ಥ್ಯಾಂಕ್ ಯು. ನಮಸ್ಕಾರ. ಮೊದಲನೇ ಫಸ್ಟ್ ಇನಾಗ್ರೇಷನ್ ಆಗುವಾಗ ನಾನು ಬಂದಿದ್ದೆ. ಆ ದಿವಸ ಹಾಗೂ ಈ ದಿವಸ ತುಂಬ ವ್ಯತ್ಯಾಸ ಇದೆ. ತುಂಬ ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಇದು ಎಲ್ಲ ನಮ್ಮ ದೇವಾಡಿಗ ಸಮಾಜ ಬಾಂಧವರಿಗೆ, ಈ ಕಮಿಟಿಯವರಿಗೆ ಎಲ್ಲ ಸಲ್ಲತಕ್ಕದ್ದು. ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ತುಂಬ ಒಳ್ಳೆಯ ರೀತಿಯಿಂದ ಕೆಲಸ ಆಗ್ತಾ ಇದೆ ಪೂನಾ ಸಂಘದಲ್ಲಿ. ನಾವು ನೋಡ್ತಾ ಇದ್ದೇವೆ ಈಗ ವಾಟ್ಸಪ್ ಫೇಸ್ಬುಕ್ ಬಂದಿದ್ದರಿಂದ ಎಲ್ಲಿ ಏನೇನು ಕೆಲಸ ಆಗ್ತಾ ಇದೆ, ಏನೇನು ದೇವಾಡಿಗ ಸಮಾಜದಲ್ಲಿ ಯಾವ ಯಾವ ಸಂಘಗಳು ಆಗ್ತಾವಿದೆ, ಏನೇನು ಕೆಲಸ ಮಾಡ್ತಾ ಇದ್ದಾರೆ
ಎಲ್ಲ ಗೊತ್ತಾಗ್ತಾ ಇದೆ. ಅದರಿಂದಾಗಿ ಅದರಲ್ಲಿ ದೇವಾಡಿಗ ಸಂಘ ಪೂರ್ಣ ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದೆ. ಇನ್ನೂ ಕೂಡ ಅಂಥ ಒಳ್ಳೆ ಕೆಲಸ ಮಾಡ್ತಾ ಇರಲಿ, ಸಮಾಜದ ನಮ್ಮ ಎಲ್ಲರಿಗೂ ಉಪಯೋಗ ಆಗುವ ಹಾಗೆ ಕೆಲಸ ಮಾಡ್ತಾ ಇರಿ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ. ಧನ್ಯವಾದ ರವಿ ಎಸ್ ದೇವಾಡಿಗ ಅವರಿಗೆ. ಅಂಜನೆ ಇನ್ನಿತ ಒಕ್ಕೊಂಜೆ ಗೌರವತಿಯದಾದ ವೈದಿನ ಶ್ರೀ ಮೋಹನ್ ದಾಸ್ ಹಿರಿಯಡ್ಕ ಟ್ರಸ್ಟಿ ಶ್ರೀ ಏಕನಾಥೇಶ್ವರಿ ಟೆಂಪಲ್ ಬಾರ್ಕೂರು ಮೆರಡಲ 2 ಪಾತೆರ ಬರೋದು ಅನ್ಕೇನೊಂದಿಲ್ಲ. നിങ്ങൾ അധ്യക്ഷർ പണിയാക്കാം സുഹൃത്ത കാര്യക്രമം ഇനാഗുറേഷൻ ಕಾರ್ಯಕ್ರಮ ಇಲ್ಲಿ ಬರ್ತಿತ್ತು. ಬರ್ತಿನ ಟೈಮ್ಗಳು ಒಂದು ಚಿನ್ನ ಹಾಲಿಡೇಂಕಲ್ಲ ಪ್ರಾರಂಭ ಆದಿರ್ತದೆ. ಒಂದು ಚಿನ್ನ ಕೂಡು ಕಟ್ಟಡು ಇನಿಕ್ ಒಂದು ಮಲ್ಲ ಸಭಾಂಗಣ 5 ವರ್ಷದಲ್ಲೊಮ್ಮೆ ನೀವು ಈತ್ ಮಲ್ಲ ಒಂಜಿ ನಿಗಲ್ಲ ವಿಂಗ್ ಸ್ಪ್ರೆಡ್ ಆಗ್ತದೆ. ಇಟ್ಸ್ ವೆರಿ ವಿ ಆರ್ ವೆರಿ ಪ್ರೌಡ್ ಆಫ್ ದೇವಡಿ ಸಂಘ ಪೂರ್ಣ. ಒಂದೇ ರಿಕ್ವೆಸ್ಟ್ ಇನ್ನ ಬಂದು ಪನ್ನಂಡ ಸದಸ್ಯನ ಮೆಂಬರ್ಶಿಪ್ ಜಾಸ್ತಿ ಮಾಡ್ತಾರೆ, ಖಂಡಿತವಾದ ಅಗತ್ಯ ಉಂಟು. ಇನ್ನು ಜೋಕುಲ್ನ ಕಾರ್ಯಕ್ರಮ ತೂವನಾಗ ಹೆಂಗೆ ಸಾಧಾರಣ ಮಟ್ಟಿನ ಹೈಸ್ಕೂಲ್ ಟೈಮ್ಗಳು ಶಾಲೆಡ್ ವಾರ್ಷಿಕೋತ್ಸವ ಆಪಣತೆ ಅಕ್ಕಿಂಗೆ ಹಿಂಗೆ ಜೋಕುಲ್ನ ಕಾರ್ಯಕ್ರಮ ತೂವನಾಗ ಕೆಲವರಿಗೊಬ್ಬೇ ಒಂದು ಬಟ್ ತೂವನಾಗ ಆಗಲಿ ಕೊನೆಂಚಿತ್ತ ಪ್ರೋತ್ಸಾಹ ಖಂಡಿತವಾದ ಒಂಜಿ ಅಭಿನಂದನೀಯ ವ್ಯವಸ್ಥೆ. ಟೀಚರ್ ಉಳ್ಳದಂತ ಮುಲ್ಪ ಟೀಚರ್ ಬಹುಶಃ ಮಾತು ಜೋಕುಲು ಒಟ್ಟು ಪಾಡ್ದೇವೆ, ಒಟ್ಟು ಪಾಡಿದ ಜೋಕುಲಿಗೆ ಒಂಜಿ ಅವಕಾಶ ಕೊಡ್ತೇವೆ. ಅವು ಅತ್ತಂದೆ ಮಾತಾ ಸಂಘದ ಕಾರ್ಯಕರ್ತರನ್ನ ಫ್ಯಾಮಿಲಿ ಇನ್ವಾಲ್ವ್ ಆಗ್ತದೆ. ದಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸಿಚುವೇಶನ್. ಪರ್ಟಿಕ್ಯುಲರ್ ಉಪಾಧ್ಯಕ್ಷರನ್ನಾಗಲ್ಲ ಫ್ಯಾಮಿಲಿ, ಅಧ್ಯಕ್ಷರ ಫ್ಯಾಮಿಲಿ, ಪಕ್ಕ ಸೆಕ್ರೆಟರಿ ಮಾತ್ರ ಫ್ಯಾಮಿಲಿ, ಎವ್ರಿಬಡಿ ಜಾಯಿನ್. ಇಟ್ಸ್ ಎ ಗ್ರೇಟ್ ಯೂನಿಯನ್ ಆಫ್ ಮೆಂಬರ್ಸ್. ಖಂಡಿತವಾದ ಪೂರ್ಣದಾಗಲಿಗೆ ಎಂಕ್ಲು ಮರ್ಕಿಲ್ಡು ಉಲ್ಲ ಬೊಂಬಾಯಿಡು ಖಂಡಿತವಾದ ನಿಗಲ್ಲ ಒಳ್ಳೆ ಒಂಜಿ ಕಾರ್ಯಕ್ರಮ ಈಗ ಮಲ್ಪನ್ ಪಂಡು ದಾಂಡ ನಿಗಲ ನಿಗಲ ತಾಕತ್ತುಂಡು ನಿಗಲ್ಲ ಇಜ್ಜಿ ಬಂಡು ದಾಲಜ್ಜಿ ಒವ್ವಾಂಡಂಜಿ ಮಾರ್ಗದರ್ಶನ ನಿಗಲೆ ಬೋರ್ಡ್ ಬಂಡು ದಾಂಡ ಖಂಡಿತವಾದ ನಿಗಲ ಎಂಕ್ಲು ಅವೈಲೇಬಲ್ ಉಲ್ಲ. ಅಟ್ಲೀಸ್ಟ್ ಪ್ರಾಯ ಎಂಕ್ಲು 23 ವರ್ಷ ಇಲ್ಲ 5ನೇ ವರ್ಷದ ಸೊ ಬೋಡಾನೆ ಮಾಹಿತಿ ಮತ್ತಿಕ್ಕೊಂಡು ಯಾರು ಆ ಟೈಮಲ್ಲಿ ಮಧ್ಯೊಂಜಿ ಸಭೆಗಳು ಬರ್ತಿತ್ತು ಅದೆಲ್ಲ ಬಂದಿದ್ದಾರೆ. ಆಯ್ನ ಬೇಗ ಇತ್ತಿನ ಪರಿಸ್ಥಿತಿ ಮತ್ತು ತೂವನಗ ನಮ್ಮ ದುಮ್ಮದ ರೊಕ್ಕ ನಮಕ್ ಜಾಗ ಮತ್ತು ತಿಕ್ಕುಜಿ ಭಾರಿ ಜಾಸ್ತಿ ಕಾಯ ಏರೋ ವರ್ಷ ಹೋಗ್ಕೊಂಡು ಆಯ್ನ ಬೇಗ ನಿಗಲ ಮಾತನ್ನ ಪೊಲಿಟಿಕಲ್ ಕಾಂಟ್ಯಾಕ್ಟ್ಸ್ ಇರಲ್ಲ ಮಾತ ಒಂದು ನಿಗಲ್ನ ಪರ್ಟಿಕ್ಯುಲರ್ಲಿ ಪ್ರಭಾಕರ್ ದೇವಡಿಗೆ ಮಹಾಬಲೇಶ್ವರ ಅವಾರ್ಡ್ ನರಸಿಂಹದೇವಡಿ ಜಾಗದ ಒಂದು ವ್ಯವಸ್ಥೆ ಮಲ್ಪಲೆ, ಜಾಗದ ಒಂದು ದುಡ್ಡು ಪಾಡದ ಜಾಗದ ಗವರ್ಮೆಂಟ್ ಸಿಕ್ಕಿನ ಒಂದು ವ್ಯವಸ್ಥೆ ಮಲ್ಪಲೆ ಕಾಲಕ್ಕೆ ಜಾಗತಿಗೆಲ್ಲ ಖಂಡಿತ ಅವ್ರ ಜಾಗ ಮಲ್ತಿ ಬೊಕ್ಕ ಬಿಲ್ಡಿಂಗ್ ವಿದಿನ್ 5 years ಬರ್ಕೊಂಡು ಒಂದೇ ಒಂದು ವಿಷಯನ ಬಂದ within another 5 years time when you celebrate your first decennial function, by that time we should celebrate our program in that building itself. So try for that. and ಮಾತಿಲ್ಲ ಬಾಂಬೆದವರು ಮಾತಿಲ್ಲ ಉಲ್ಲ ಆ ಮಟ್ಟಲು ತೊಂದರೆ ಪಕ್ಕ ಸಂಘಟನೆ ಬಗ್ಗೆ ತುಳು ಕನ್ನಡ ಬಗ್ಗೆ ನಾನು ಹೇಳೋದು ಅಂತಾದ್ರೆ ಈಗಿನ ದಿವಸದಲ್ಲಿ ನಾವು ಹೆಚ್ಚಾಗಿ ಕನ್ನಡನೇ ಮಾತಾಡೋದು ಎಲ್ಲ ಸಭೆಯಲ್ಲಿ. ಯಾಕಂತ ಹೇಳಿದ್ರೆ ಏಕನಾಥೇಶ್ವರ ದೇವಸ್ಥಾನದ ಒಂದು ಸಮ್ಮೇಳನದಲ್ಲಿ ನಾವೀಗ ಎಲ್ಲಿಗೂ ಹೋದ್ರೂ ಸಹ ನಾವು ಕನ್ನಡದಲ್ಲಿ ತುಂಬಾ ಮಾತಾಡೋದು. ನಮ್ಮ ಅಧ್ಯಕ್ಷರು ಏಕನಾಥೇಶ್ವರ ಅಧ್ಯಕ್ಷರಾದಂಥ ಅಣ್ಣೇಶ್ವರಿಗಾರು ಇದ್ದಾರೆ, ಅವರು ನಮಗೊಂದು ಕನ್ನಡ ಮಾತಾಡಲಿಕ್ಕೆ ತುಂಬಾ ಸ್ಫೂರ್ತಿ. ಅವ್ರದ್ದು ಬಹಳ ಒಂದು ವಿಶೇಷವಾದ ಕನ್ನಡ ನಮಗೆ ಮಾತಾಡಲಿಕ್ಕೆ. ಅವರೊಟ್ಟಿಗೆ ನಾವು ಕನ್ನಡನೇ ಮಾತಾಡೋದು, ತುಳು ಮಾತಾಡಲಿಕ್ಕೆ ಹೋಗುದಿಲ್ಲ, ಬೇರೆ ತುಳು ಮಾತಾಡ್ತೀನಿ ನಾವು. ಕನ್ನಡಾಭಿಮಾನ ಮತ್ತೆ ತುಳು ಅಭಿಮಾನ ಒಂದು ರಿಕ್ವೆಸ್ಟ್, ಒಂದು ಸಣ್ಣ ರಿಕ್ವೆಸ್ಟ್. ನಾವು ತಮಿಳಿಯನ್ ಟೈಪ್ ಆಗ್ಲಿಕ್ಕೆ ತಮಿಳಿಯನ್ಸ್ ನಾವು ಹಿಂದಿ ಕಲಿಯುವುದಿಲ್ಲ ಅಂತ ಹೇಳ್ತಾರೆ, ಬಟ್ ಹಿಂದಿ ಅರ್ಥ ಆಗ್ತದೆ ಅವರಿಗೆ. ಅದೇ ರೀತಿಯಲ್ಲಿ ಕನ್ನಡ ಮಾತಾಡೋರು ದಯಮಾಡಿ ನೀವು ಒಂದು ತುಳು ಕಲಿಬೇಕು. ನಾವು ಯಾಕೆ ಕನ್ನಡ ಕಲಿತೇವೆ, ನೀವು ಒಂದು ತುಳು ಕಲಿಬೇಕು, ಒಂದು ಪ್ರಯತ್ನ ಮಾಡಬೇಕು. ಅದಕ್ಕೆ ಪೂರಕವಾಗಿ ನಿಮ್ಗೆ ಯಾರೆಲ್ಲ ಬೇಕು, ನಿಮ್ಗೆ ಆಲ್ರೆಡಿ ಸಂಬಂಧಗಳು ಒಂದಾಗಿದೆ. ಮಂಗಳೂರಿನ ಹುಡುಗರು ಬೇಕು, ಮಂಗಳೂರು ಕುಂದಾಪುರ ಹುಡುಗರು ಬೇಕು, ಎಲ್ಲ ನಮ್ಮ ಸಮ್ಮೇಳನ ಆಗ್ತಾ ಉಂಟು. ಏಕನಾಥೇಶ್ವರಿ ದೇವಸ್ಥಾನದ ಒಂದು ಫೋರಂನಲ್ಲಿ ಈ ಎಲ್ಲ ಒಂದು ಭಾಷಾ ಆಂತರ್ಯ, ಭಾಷೆಯ ಬಗ್ಗೆ ಆಗಲಿ, ಯಾವುದೇ ಒಂದು ನಮ್ಮ ಒಳಗಿರುವಂಥ ಎಲ್ಲ ರೀತಿಯ ಭಿನ್ನಾಭಿಪ್ರಾಯ ಹೋಗಿ ಒಂದು ಸಂಘಟನಾ ಶಕ್ತಿ, ಒಂದು ಶಕ್ತಿ ಕೇಂದ್ರ ಒಂದು ಬಾರ್ಕೂರಿನಲ್ಲಿ ಆಗ್ತದೆ. ನೀವು ದಯಮಾಡಿ ಎಲ್ಲರೂ ಬರಬೇಕು. ಬಾರ್ಕೂರಿಗೆ ಊರಿಗೆ ಬಂದವರು ಬಾರ್ಕೂರಿಗೆ ಒಂದು ವಿಸಿಟ್ ಮಾಡಬೇಕು. ದೇವಸ್ಥಾನ ಅತಿ ಸುಂದರವಾಗಿ ಬರ್ತಾ ಉಂಟು. ಉದಾಹರಣೆ ಒಂದು 6 ಕೋಟಿ ವೆಚ್ಚದ ಒಂದು ದೇವಸ್ಥಾನ ಆಗ್ತಾ ಉಂಟು. ಆಲ್ಮೋಸ್ಟ್ ಒಂದು 3 ಕೋಟಿ ರೂಪಾಯಿ ಖರ್ಚು ಮಾಡಿ ಆಗಿದೆ. ನಾವು ಬರುವ ಜನವರಿ ಒಳಗಾಗಿ ನಾವು ಪ್ರತಿಷ್ಠಾಪನೆ ಮಾಡಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬೇಕು, ದೇವರದ ಆಶೀರ್ವಾದ ಬೇಕು ನಮಗೆ. ಆ ಒಂದು ಸ್ಥಾನದಲ್ಲಿ ಈಗಲೇ ಒಂದು ಏನೋ ಒಂದು ಪವರ್ ಬಂದಿದೆ. ಯಾರು ಬಂದಲ್ಲಿ ಯಾರು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರ ಅವ್ರದ್ದು ಎಲ್ಲ ಇಚ್ಛೆ ಏರ್ತಾ ಉಂಟು. ಅಲ್ಲಿ ಪ್ರತಿಷ್ಠಾಪನೆ ಆಗಲಿಲ್ಲ, ಆಗದೆ ಇದ್ರೂ ಕೂಡ ಅಲ್ಲಿ ನಿಧಿಕುಂಭ ಸ್ಥಾಪನೆ ನಾವು ಮಾಡಿ ಈಗಲೇ ಪವರ್ ತೋರಿಸ್ತಾ ಇದೆ. ಆ ದೇವತೆ ತೋರಿಸ್ತಾ ಉಂಟು. ಅದು ಕುಲದೇವರಾಗಲಿ, ಆರಾಧ್ಯ ದೇವರಾಗಲಿ, ಮನೆ ದೇವರಾಗಲಿ, ಯಾವ ದೇವರು ಅಂತೂ ದೇವರು ನಮಗೆ. ಈಗ ಯಾರು ನಾವು ಹೇಳುವಾಗ ಇಷ್ಟವರೆಗೆ ದೇವಡಿಗೆ ಕುಲದೇವರು ಯಾರು ಅಂತ ಭಟ್ರು ಕೇಳಿದ್ರೆ ಯಾರು ನಿಮ್ಮ ಕುಲದೇವರು,
ಯಾರನ್ನು ಗೊತ್ತಿಲ್ಲ, ಕುಲದೇವತಾ ಪ್ರಸನ್ನ ಅಂತ ಹಾಕಿಬಿಡ್ತೇವೆ. ಈಗ ಒಂದು ಮಾಡಿದ್ದೇವೆ ನಾವೇ, ಕುಲದೇವತಾ ಪ್ರಸನ್ನ ಒಟ್ಟಿಗೆ ನಮ್ಮ ಏಕನಾಥೇಶ್ವರನ ನಾಮ ಅಂತಲೂ ಹಾಕ್ತಾ ಇದ್ದೇವೆ. ಅದು ಎಲ್ಲರೂ ಒಪ್ಪಿಕೊಂಡಿದ್ದಾರೆ, ಎಲ್ಲ ದಿಕ್ಕಿನಲ್ಲೂ ಒಪ್ಪಿಕೊಂಡಿದ್ದಾರೆ. ಅದನ್ನು ಖಂಡಿತವಾಗಿ ನಾವು ಅದನ್ನು ಮುಂದಸ್ಕೊಂಡು ಹೋಗುವ. ಕಲ್ಲನ್ನು ನಂಬಿದ್ರು ದೇವರೇ, ಅದು ಆ ದೇವರು ಈ ದೇವರು ಹೇಳೋ ಅಗತ್ಯ ಇಲ್ಲ. ನಮ್ದೊಂದು ದೇವಸ್ಥಾನ, ಈ ದೇವಸ್ಥಾನಕ್ಕೆ ನೀವು ಬರಬೇಕು. ಪ್ರತಿ ವರ್ಷ ಪ್ರತಿಷ್ಠಾಪನಾ ದಿವಸಕ್ಕೆ ನೀವೆಲ್ಲರೂ ಬರಬೇಕು. ಆ ದೇವಸ್ಥಾನದ ಆ ಪ್ರತಿಷ್ಠಾಪನಾ ದಿನ ದೇವಾಡಿಗರ ಮಹಾ ಸಮ್ಮೇಳನ ಆಗಬೇಕು. ಯಾವತ್ತು ನಾಡು ಪ್ರತಿಷ್ಠಾಪನೆ ನಾವು ಎಕ್ಸ್ಪೆಕ್ಟಿಂಗ್ 25,000 ಜನ ದೇವಡಿಗರು ಬರಬೇಕು. ಅಲ್ಲಿ ನೀವೆಲ್ಲರೂ ಸಹಕಾರ ಕೊಡಬೇಕು. ಪೂರ್ಣದಲ್ಲಿ ತುಂಬ ಸಹಕಾರ ಕೊಟ್ಟಿದ್ದಾರೆ ನಮಗೆ, ಎಲ್ಲ ಕಲೆಕ್ಷನ್ ಮಾಡೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇನ್ನೂ ಹೆಚ್ಚಿನ ಕೊಡಬೇಕು, ನೀವು ಸಹಕಾರ ಕೊಡಬೇಕು ನಮಗೆ. ದುಬೈಯಲ್ಲಿ ತುಂಬ ಸಹಕಾರ ಬಂದಿದೆ ನಮಗೆ, ಹಾಗೆ ಬಾಂಬೆಯಲ್ಲಿ, ಬ್ಯಾಂಗ್ಳೂರು ಎಲ್ಲರೂ ಕೊಟ್ಟಿದ್ದಾರೆ. ಸೊ ದೇವಸ್ಥಾನಕ್ಕೆ ಅತಿ ಭಕ್ತಿ ಪ್ರಾಧಾನ್ಯ ಹೆಚ್ಚಾಗಿ ಕನ್ನಡ ಮಾತಾಡುವವರು ಜಾಸ್ತಿ, ಭಾಳ ಪ್ರಾಧಾನ್ಯತೆ ಕೊಟ್ಟಿದ್ದಾರೆ. ನಾವು ತುಳು ಮಾತಾಡೋರು ಸ್ವಲ್ಪ ನಮಗೆ ದೇವರು ಸ್ವಲ್ಪ ಜಾಸ್ತಿ ತುಳು ಮಾತಾಡೋರಿಗೆ. ಭಾಗ್ಯದ ಲಕ್ಷ್ಮೀ ಈ ಕಾರ್ಯಕ್ರಮಕ್ಕೂ ಬರ್ತದೆ ಮನಸ್ಸು ದಿಂಜಿದಂಡು ದಾಯಕ ಬಂಡ ನಮ್ಮ 106 ಕಿಲೋಮೀಟರ್ ಹಿಡಿದು ಈ ಊರಿಗೆ ಊರು ಬರ್ತದೆ ನಮ್ಮ ಜನ್ಮಭೂಮಿ ಬಿಡ್ದು ಕರ್ಮಭೂಮಿ ಹಿಡು ನಮ್ಮ ಕರ್ಮಮಲ್ಲಿ ಬರ್ಪ ಬತ್ತಿನಕಲು ಕೆಲಸ ನಾರಿಸಾದ ನಮ್ಮ ಸುರುಟು ಬಂಜಿಂಜವನು ಹಿಡಿದು ಬೊಕ್ಕ ನಮ್ಮ ಬೆತ್ತ ಬೆತ್ತ ರತ್ತಿ ನಾರಿಸಾದ ನಮ್ಮ ದುಂಪೋಪ ಅಂಚ ದುಂಪೋದು ನಮ್ಮ ಮುಲ್ಪೊಂಜಿ ಜನ ಅಪ್ಪ ಪರ ಊರುಡು ನಮಕ್ ಈ ಊರುಲ ನಮ್ಗೆ ಸಾಥ್ ಕೋರ್ಕೊಂಡು ದಯಕ್ ಬಂಡ ನಮ್ಮ ಶ್ರದ್ಧೆಡು ಆತ ನಿಯತ್ತಿಡು ನಮ್ಮ ಮುಲ್ಪ ಕೆಲಸ ಅಲ್ಪ ಮಾತಿರಲ್ಲ ಇದು ಬೊಂಬೈಡ್ದಲ್ಲ ಕೆಲವು ನಮ್ಮ ದೇವಾಡಿಗೆ ಸಂಘದಕಲು ಅಂಚೆನೆ ಬೆತೆ ಬೆತೆ ಸಂಘದಕಲು ನಮ್ಮಲ್ಪ ಬರ್ಪೇರೆ ಇದು ಮಾತುಕೊಡ್ಲ ಈ ಸಂಘ ಸಂಸ್ಥೆಯಲ್ಲಿ ನಮ್ಗೆ ಬೋಡು ದಯಕ್ ಬಂಡ ನಮ್ಮ ಮೂಲು ಒರಿಯೊರಿ ಅತ್ತು ನಮ್ಗೊಂಜಿ ಕೂಡುಗಟ್ಟು ಬೋಡು ನಮ್ಗೊಂಜಿ ಒಂಜಿ ಬಲ ಬೋಡು ಈ ಸಂಘ ಪನ್ಪಿನ ಒಂಜಿ ಬಲ ನಮ್ಮ ಓಲೋಲು ಒಂಜಿ ಕೋಟಿ ಇತ್ತುಂಡಲ್ಲ ಸಂಘ ಆಗಿಬಿಟ್ಟಿಗೆ ನಮ್ಮ ನಾ ಮಾತೆಲ್ಲ ಒಟ್ಟುಗಾಪ ಅಲ್ಪ ನಾಲಪ್ಪೆ ಬಾಲಿಲು ಕೂಡ್ದು ಇಂಚಿನ ಮತ್ತ ಪ್ರೋಗ್ರಾಮ್ ಮಲ್ಪನಾಗ ಒಂಜಿ ಮನಸ್ಸು ದಿಂಜಿದಿನ ವಿಷಯ ಬರ್ಕೊಂಡು ಇನಿ ಯಾನೆ ಕಡೆ ಇಂಚಿ ತೂಂದುಲ್ಲ ಮುಲ್ಪ ಇಲ್ಲಿ ಜೋಕುಲು ಅಂಚೆನೆ ಕೆಲವು ಎನ್ನ ತಂಗಡಿ ಅರ್ಲು ಬಲಲ್ಲಿ ಅಂಚಿನ ಅಕಲೊಂಜಿ ಡ್ಯಾನ್ಸ್ ಅದ ಒಂಜಿ ಪ್ರೋಗ್ರಾಮ್ ಮಲ್ತು ಜಪ್ಪಾಯರು ಅವು ಒಂಜಿ ಕಲೆಕ್ ಬೊಕ್ಕ ಅಕಲ್ನ ಒಂಜಿ ಅಕಲ ಉಮೇದು ಕೊರ್ಪಿನ ಒಂಜಿ ಮರ್ಯಾದೆ ಒಂಜಿ ಜಾಗ ಅವು ಈ ಸಂಘ ಸಂಸ್ಥೆಲೆಡೆ ಹಾಕೊಂಡು ಬೇತ ನಮ್ಮ 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 ಉರಿಯೋರಿ ಒಟ್ಟು ಒಗ್ಗಟ್ಟು ಇಜ್ಜಿಂದ ಅವರ ಸಾಧ್ಯ ನಮಗೆ ಸಂಘ ದಾಯ ಬೋರ್ಡು ಬಣ್ಣಗ ನಮ್ಮ ಸಂಘ ಇತ್ತಂದಾಣನೆ ಒಂಜಿ ಪ್ರತಿ ಒಂಜಿ ವಿಷಯಲ್ಲ ನಮಗೆ ಒಂಜಿ ಎಡ್ಡ ಹೊಂದಿಕೊಂಡು ದಯ ಬಣ್ಣ ಈತ ಕೆಲವು ದಿನ ನೋಡ್ಬೇಕು ನಾವು ಕೆಲವೇ ವರ್ಷ ಓದ್ಬೇಕು ದುಮ್ಮದ ವಿಷಯ ತಗೊಂಡು ಭಾರಿ ಬಂಗಾಯ್ತದೆ ಈತ ಸಂಘ ಸಂಸ್ಥೆ ಹೆಚ್ಚಾದ ನಮ್ಮ ಭಾರಿ ಮುಟ್ಟ ಸಂಬಂಧ ಬರೋದಿಲ್ಲ ಅಜಾದ ಹತ್ರ ಈ ದೇವಾಡಿಗ ಸಂಘದ 5ನೇ ವರ್ಷದ ಕಾರ್ಯಕ್ರಮದಲ್ಲಿ ಈತ ಬಣ್ಣ 5ನೇ ವರ್ಷಡು ಈ ಸಂಘದ ಸುಧಾರಕ ಭಾರಿ ಎಡ್ಡ ಒಂದುಂಡು ಅಂಜನೆ ಈ ಕಾರ್ಯಕ್ರಮ
ಈಗ ಈ ಸಂಘ ಒವೇ ಒಂಜಿ ವಿಷಯ ನೀನು ಲೆತ್ತಿದ್ದಾರೆ ಅಂಚ ಈ ಸಂಘ ನನ್ನಲ್ಲ ಭಾರಿ ಎಡ್ಡೆ ರೀತಿ ನಡಪಡ ಮಾದರಿ ಸಂಘ ಆವಡು ಪಂಡದ ಮಾದರಿ ಸಂಘ ಆವಡು ಪಕ್ಕ ಅಂಚನೆ ಈ ಸಂಘಗೂ ಎಂಚಿನಲ್ಲ ಇಂಕಲ್ನ ಒಂಜಿ ಅಗತ್ಯ ಒವೇ ಒಂಜಿ ವಿಷಯ ಅಗತ್ಯ ಒವೇ ಒಂಜಿ ಸಮಸ್ಯೆದ ಇಂಚಿನ ಬೇಲೆ ಬೋಡದ್ ನಂಡಲ ಅತಂದಂಡ ಎಂಕಲ್ ಎಂಕಲ್ಟ ಇಂಚಿನ ಸಹಕಾರ ಬೋಡದ್ ಮಂಡ ಎಂಕಲು ಆ ಪೊರ್ತುಗ ನಿಕಲ್ ನೊಟ್ಟು ಗ್ಯಾರಂಟಿ ವಾದ ಉಲ್ಲ ಇವತ್ತು ಈ 5ನೇ ಆ್ಯನಿವರ್ಸರಿ ಪುನರ್ ಸಂಘದ ಒಂದು ಭಾಗವಹಿಸಲಿಕ್ಕೆ ತುಂಬ ಸಂತೋಷವಾಗಿದೆ. ಮಕ್ಕಳ ಸಾಂಸ್ಕೃತಿಕ ಪ್ರೋಗ್ರಾಮು ಮತ್ತು ಇವತ್ತಿನ ಸಭೆಯ ಎಲ್ಲ ಕಾರ್ಯಕ್ರಮವನ್ನು ನೋಡಿದಾಗ ತುಂಬ ಸಂತೋಷವಾಗುತ್ತದೆ. ಮತ್ತು ಸಂಘಟನೆ ಇವಾಗ ನಮ್ಮ ಹಿರಿಯರು ಹೇಳಿದ ಹಾಗೆ ಕನ್ನಡ ತುಳು ಇದೊಂದು ಸಮಸ್ಯೆ ಅಲ್ಲ. ಆ್ಯಕ್ಚುಲಿ ಸಮಸ್ಯೆ ನಾನು ಹೇಳಿಸಿದ ಬಗ್ಗೆ ಹಾಗೆ ಅದೊಂದು ನಾಯಕತ್ವದ ಕೊರತೆ. ಏಕೆಂದರೆ ಕನ್ನಡದವರು ಮರಾಠಿ ಕಲಿತಾರೆ, ಬೇರೆ ಭಾಷೆ ಕಲಿತಾರೆ, ತುಳುವರು ಸಹ ಮರಾಠಿ ಕಲಿತಾರೆ, ಬೇರೆ ಭಾಷೆ ಕಲಿತಾರೆ, ಅವರೊಟ್ಟಿಗೆ ಹೊಂದಾಣಿಕೆ ಮಾಡೋಕ್ಕೆ ಹೋಗ್ತಾರೆ. ಆದರೆ ನಮ್ಮ ಕನ್ನಡ ತುಳುವರಿಗೆ ಈ ಸಮಸ್ಯೆ ಯಾಕೆ ಬರುತ್ತಂತ ನನಗೆ ಒಂದು ಕ್ವಶನ್ ಮಾರ್ಕ್. ಒಂದೇ ಉತ್ತರ ಇದಕ್ಕೆ ಎಲ್ಲರಿಗೂ ನೀರು ಸಿಗಬೇಕು. ಭಾಷೆ ಅಲ್ಲ, ಭಾಷೆ ಸಮಸ್ಯೆ ಅಲ್ಲ. ಇದು ಹೇಳುವುದಾದರೆ ನಾಯಕತ್ವದ ಕೊರತೆ. ಇವಾಗಲೇ ನಾವು ಏಕನಾಥ ದೇವಸ್ಥಾನದ ಕನ್ನಡ ತುಳುವರು ಸೇರಿ ಮಾಡ್ತಾಯಿದ್ದೇವೆ. ಈ ಒಂದು ಭಾಷೆ ಸಮಸ್ಯೆ ಇಲ್ಲಿಯಲ್ಲೂ ನಮಗೆ ನೋಡಿ ಬರಲಿಲ್ಲ. ಮತ್ತು ಏಕೆಂದರೆ ಇಂಥ ಒಂದು ವಿಷಯ ಬಂದಾಗ ಕೆಲವರಿಗೆ ತುಂಬ ಯಾರೋ ಮಾಡಿದ ತಪ್ಪಿಗೆ ಯಾರಿಗೂ ಶಿಕ್ಷೆ ಅಂತ ಕೆಲವು ನಾವು ಅನುಭವಿಸಿದ್ದೇವೆ. ಆದ್ದರಿಂದ ಇಂಥ ವಿಷಯ ಮುಂದಿನ ಜನ್ರೇಷನಿಗೆ, ಮುಂದಿನ ಮಕ್ಕಳಿಗೆ ಅದನ್ನು ಹಸ್ತಂಶ ಮಾಡಬೇಡಿ. ಈ ಸಬ್ಜೆಕ್ಟು ಇಲ್ಲಿಗೆ ಕ್ಲೋಸ್ ಆದರೆ ಒಳ್ಳೆಯದು. ನಾನು 1998 ಪೂರ್ಣ ಬಣ್ಣಾಗ ಮೂಲ ಒಳ್ಳೆಯ ದೇವರಿಗೆ ಇರ್ತೀರಿ, ನರೇಂದ್ರ ದೇವರಿಗೆ ಕರ್ತಿರ್ತೇವೆ. ಆದ್ರೆ ಗುಟ್ಟು ಇಲ್ಲೇ ಪೂರ್ಣ ಬರ್ತಿರ್ತೆ. ಪೂರ್ಣ ಬರ್ತದ ಪಕ್ಕ ಕಲ್ಯಾಣ ಪೂರ್ಣ ಗುಡ್ತಾಣ 6 ಸಾಧಾರಣ 5 ಮೆಂಬರ್ ಮತ್ತೆ ಗುಡ್ತೇರಿ. ನೈ ಮುಂಬೈ ದೇವರಿಗೆ ಭವನ ಕಟ್ಟಿನಾಗಲ್ಲ ಫುಲ್ ಕಲೆಕ್ಷನ್ ಬೈದಂಗೆ ಪೂರ್ಣ ಕಾತ್ರಿ ಅವು ಸತ್ತ ಸಾಧನೆ ಪಣ್ಣಲ್ಲ ನೆಲ ಸುಲ್ಲ ಹೆಚ್ಚಿದಲ್ಲ ಪಾತ್ರೆ ಬರ್ಪುಳಿ ಅಂಡ ಅಂಗಡಿ ಅಪ್ಪಲ್ಲ ನಿಕಲ್ಲ ಫ್ರೆಂಡ್ಸ್ ಕುಡಿತನಪ್ಪಲ್ಲ ಕುಡಿತ ఆయన నీకు నంబర్ తిమ్మక్కులు ఎప్పలా అంత స్ట్రాంగ్ అవుట్ ఏది మెంబర్ ఆండ ఆతే స్ట్రాంగ్ అప్ ಕೆಲದಿನ ರಿವ್ಯೂಸ್ ಮಾಡ್ತೀವಿ ಮೆಂಬರ್ ಆಪ್ಷನ್ ಅಂಡ್ ಟೈಮ್ ಬೆಳ್ಳಾಗ ಅಗಲೇ ಬೋರ್ಡ್ ಹಾಕೋರು. ಕೆಲವು ಜನ ಬಾಂಬೆಳ್ಳ ಯಾನ ಮೆಂಬರ್ಶಿಪ್ ಮಾತ್ರ ಕೊಟ್ಟಾಗ ಅದ್ರ ಮಾತ್ರ ರಿವ್ಯೂಸ್ ಮಾಡ್ತೇವೆ. ಲಾಸ್ಟ್ ಅಕಲ ಜೋಕ್ಲೆ ಮದ್ವೆ ಆನಾಗ ಅಗಲ ದೇವರಿಗೆ ಬಟ್ಟ ದೇವರಿಗೆ ರೌಪಿಲ ಮತ್ತೆ ಏತ ಪರಕೆ ಬಣ್ಣಲ್ಲ ಆ ಪೊದು ಮಾತ್ರ ಆವಂದ ಯಾನಕ್ಕೆ ಸಿಂಪಲ್ ಆಗಿ ಬಣ್ಣ ನಿಕ್ಕು ಸಂಘದ ಮೆಂಬರ್ ಆದ್ರೆ ಇನ್ವಾಲ್ವ್ಮೆಂಟ್ ಅಲ್ಲ ನಿಕಲ ಮಾತಾ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಅಂಚಿನ ಕೇಸ್ ಮಾಡ್ಕೊಂಡು ಇಷ್ಟೇ ಮಾಡ್ತಿರ್ತೀವಿ. ಪ್ರಮುಖವಾದ 2017 ಶುರು ಮಾಡಿದ ಈಗ ಬಂದ ಪೂನೋಡು ತುಂಬ ಹಿರಿಯರ ತುಂಬ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಪೂನೋಡು ಒಂದು ಸಂಘ ಓಡು ಅಂಡ ಪ್ರಯತ್ನ ಅವು ಅಡೆಗೆ ಮುಂದೋದಿತ್ತು ಅಂಡ ದುಂಬು ಐಕ ಎಂಕುಲು
ಪೂನೋಡಿತ್ತಿನ ಪರಿಚಿತ ಒಂತೆ ಜನಗುಳ್ಳ ಕೆಲವೇ ಸಂಖ್ಯೆಗಳು ಪರಿಚಯ ಆದಿತ್ತಿನ ಸಮಾಜ ಬಾಂಧವರು ಒಟ್ಟಾದ ಎಂಗಳೊಂಜಿ ಸರ್ವೆ ಮಲ್ತದೆ ಒಂಜಿ ಪೂನೋಡು ಒಂಜಿ ಎಡ್ಡ ರೀತಿಯ ಮಾದರಿ ಸಂಘ ಒಂದು ಸ್ಥಾಪನೆ ಮಲ್ಪೋಡು ಬಂದು ಎಂಗಳೊಂಜಿ ಆಸೆ ಇತ್ತು. ನಾವು 2017 ಪೂರ್ಣ ದಿನ 5ನೇ ವರ್ಷಗೂ ಅವು ಪಾದಾರ್ಪಣೆ ಮಲ್ತದೆ. ಎಡ್ಡ ರೀತಿಯ ನಮ್ಮ ಸ್ಥಾಪನೆ ಸದಸ್ಯರು ಮತ್ತು ಐಟ ನಮ್ಮ ಪ್ರಿಯಾ ದೇವಡಿಗರು ನವೀನ್ ದೇವಡಿಗರು ಅಂಚನೆ ಸುಧಾಕರ್ ದೇವಡಿಗರು ಜಗದೀಶ್ ದೇವಡಿಗರು ಅಂಚನೆ ರೂಪ ಎನ್ ದೇವಡಿಗರು ಅಂಚನೆ ನಮ್ಮ ಇಂಚಪ್ಪ ಬಣ್ಣ 1 ವರ್ಷದ ದೈವಾದಿನ ನಮ್ಮ ಗಣೇಶ್ ಎಲ್ಲರೂ ಅವ್ರು ತುಂಬ ಪ್ರಯತ್ನ ಮಾಡಿದ್ರು. ಈತ ಜನ ಫಸ್ಟ್ ಪ್ರಯತ್ನ ಮಾಡ್ತಿನ ಈ ಸಂಘ ಇನಿ ಈ ಸಂಘ ಪೂರ ಪದಾಧಿಕಾರಿಗಳನ್ನ ಒಂದು ಸಂಪೂರ್ಣ ಸಹಕಾರಡು ಬೊಕ್ಕ ನಮ್ಮ ಇತ್ತ ಗೌರವ ಅಧ್ಯಕ್ಷರಾದಿತ್ತಿನ ಅಣ್ಣೆ ಶೇರಿಗರ್ನ ಬೊಕ್ಕ ಅಂಚನೆ ನಮ್ಮ ನರಸಿಂಹ ದೇವಡಿಗರ್ನ ಮಾವಲಣ್ಣನ ಅಂಚನೆ ಪೂರ ಸಹಕಾರಡು ಮಸ್ತ್ ಪ್ರಯತ್ನಡು ದುಮ್ಮು ಬರೋದುಂಡು ಪೂರ ಒಂದು ತುಂಬ ಬರೋ ಸಂತೋಷ ಒಂದುಂಡು ಸಂತೋಷ ಅಂಚನೆ ನಮ್ಮ ಪದಾಧಿಕಾರಿಗಳ ಪೂರ ತುಂಬುರದ ಸಹಕಾರ ಬರೋದುಂಡು ದುಂಬೋಗು ಎಂಗುಲು ಮಸ್ತ್ ಐಟ್ ಜನಪರ ನಮ್ಮ ಸಮಾಜವು ಏನ ಮತ ಇದು ಸಾಧನೆ ಒಂದು ಉದ್ದೇಶದಿಂದ ಎಂಗುಲು ಕೆಲಸ ಸಾಮಾಜಿಕ ಅವಡು ಸಾಂಸ್ಕೃತಿಕ ಅವಡು ಧಾರ್ಮಿಕ ಅವಡು ಓಲ್ ಅವಡು ಶೈಕ್ಷಣಿಕ ಅವಡು ಅವನಿಗೂ ದುಂಬುದಿದ್ದು ಎಂಗುಲು ಸಂಘವನ್ನು ದುಂಬಿಗೊಂಡು ಬಿನಂಜ ಅಭಿಲಾಷೆ ದೀತ. ಕರ್ನಾಟಕ ಪಂಡ ತುಳುನಾಡು ಬುಡ್ದು ಇಡೀ ಕೂನಾಗ ಬರ್ತದೆ ಮುಲ್ಪ ಒಂಜಿ ಇಂಕಲ್ಲ ದೇವಾಡಿಗಾಗ ಸಮಾಜ ಬಾಂಧವರನ್ನು ಪೂರ ಒಟ್ಟು ಮಲ್ತದ್ದು ಇಂಚಿನ ಒಂಜಿ ಕಾರ್ಯಕ್ರಮ ಮಂತೊಂದುಲ್ಲ ಅಂತ ಪಂಡರ ಎಂಕ್ ಮಸ್ತ್ ಖುಷಿ ಆಪುದು. ಈ ಕಾರ್ಯಕ್ರಮ ಮಸ್ತ್ ಸಂಘ ಸಂಸ್ಥೆಗಳು ಲಾಂಡ ಎಂಕಲ್ನ ಒಂಜಿ ಸಮಾಜದ ಒಂದು ಸಂಘ ಸಂಸ್ಥೆ ಇತ್ತೀಚಿ ಇತ್ತೆ ಒಂದು 5ನೇ ವರ್ಷದ ಕಾರ್ಯ ಒಂದೊಂದು ಆಂಡ ಪ್ರತಿ ಒಂದು ಸಂಘಟದ ಒಂದು ರೀತಿ ಮಾದರಿ ಸಂಘ ಪಂಪಿನ ಒಂದು ಉದಾಹರಣೆ ಒಂದು ಕನವೊಂದುಂಡು ನೆಕ್ ಮಾತ ಎಂಕಲಿನ ಸಂಘಟಿತ್ತಿನ ಪದಾಧಿಕಾರಿಗಳು ಅಕಲ್ನ ಫ್ಯಾಮಿಲಿ ಅಕಲ್ ಪೂರ ಮಸ್ತ್ ಕೋಪರೇಟ್ ಮತ್ತೊಂದುಲ್ಲೇರು ಅಕಲಿಗೆ ಪೂರ ಯಾನು ಸಂಘದ ಪರವಾದ ಧನ್ಯವಾದ ಪನರೆಲ್ಲ ಬಯಸುವೆ. ಅಂಚೆನೆ ಇನ್ನಿತ ಈ ಕಾರ್ಯಕ್ರಮಕ್ಕೂ ನಿಖಲು ಆತು ದೂರ ಹೊರತು ಬೈದಾರು ಎಂಕಲ್ ನಮಗೆ ವಿಶ್ವಾಸದಿಂದ ಪ್ರೀತಿದಿಂದ ಬೈದಾರು ನಿಖಲ್ ಇದು ನಮ್ಮ ಟಿವಿಗಳ ಯಾನು ದೇವಾಡಿಗ ಸಂಘ ಪರವಾದ ಅಭಿನಂದನೆ ಪಂದು. से लड़ गई
ತೆಲ್ಪುದ ಓಲಿಗು ಮೋಕೆಡು ಓಕೊರ್ದು ವೈದಿನಂಚಿನ ವೇದಿಕೆಡಿತ್ತಿನ ಮಾತಾ ಅತಿಥಿ ಗಣ್ಯರಿಗಳ ಸಂಘದ ಪರವಾದ ಧನ್ಯವಾದ ಪನ್ನೊಂದಿಲ್ಲ. ತಿರ್ತದ ವೇದಿಕೆಡು ಕುಲ್ದತ್ತಿನ ಸಂಘ ಸಂಸ್ಥದ ಅಧ್ಯಕ್ಷರು ಬೊಕ್ಕ ಪದಾಧಿಕಾರಿಗಳ ಸಂಘದ ಪರವಾದ ಧನ್ಯವಾದ ಪನ್ನೊಂದಿಲ್ಲ. ಬೊಕ್ಕ ಭಿನ್ನರಿಗಳ ಧನ್ಯವಾದ ಪನ್ನೊಂದಿಲ್ಲ. ಈ ಕಾರ್ಯಕ್ರಮಕ್ಕೂ ತನು ಮನೋಧನ ಸಹಾಯ ಕೋರಿನ ಮಾತ ಗಣ್ಯರಿಗಳ ಧನ್ಯವಾದ ಪನ್ನೊಂದಿಲ್ಲ. ಇನ್ನಿತ ಚಾ ತಿಂಡಿ ವ್ಯವಸ್ಥೆಯನ್ನು ಉದಾರ ಮನಸ್ಸಿಡು ಕೊರಿನಂಚಿನ ಶ್ರೀಯುತ ಸತೀಶ್ ದೇವಾಡಿಗ ಚತುರ್ ಸಿಂಗ್ ಸ್ನ್ಯಾಕ್ಸ್ ಮೇರೆಗಳ ಧನ್ಯವಾದ ಪನ್ನೊಂದಿಲ್ಲ. ರುಚಿಯಾದ ಒಣಸುದ ವ್ಯವಸ್ಥೆಯನ್ನು ಕೊರಿನಂಚಿನ ಶ್ರೀಯುತ ವಿನೋದ್ ದೇವಾಡಿಗ ಪ್ರಶಾಂತ್ ದೇವಾಡಿಗ ಬೊಕ್ಕ ವಿಜಯ್ ದೇವಾಡಿಗ ಚಿಂಚವಾಡ್ ಮೊಕ್ಲಿಗ್ಲಾ ಧನ್ಯವಾದ ಪನ್ನೊಂದಿಲ್ಲ. ಈ ಕೊರ್ಲುದ ಸಭಾಭವನದ ವ್ಯವಸ್ಥೆಯನ್ನು ಪ್ರತಿ ವರ್ಷ ಉದಾರ ಮನಸ್ಸಿಡು ಕಡಿಮೆ ವೆಚ್ಚಡು ಕೊರ್ನೆಂಚಿನ ಶ್ರೀಯುತ ಕುಶಾಲ್ ಹೆಗ್ಡೆ ಮೇರೆಗ್ಲಾ ಧನ್ಯವಾದ ಪನ್ನೊಂದಿಲ್ಲ. ಈ ಕಾರ್ಯಕ್ರಮಕ್ಕೂ ವರದಿಗಾರಾದ ವೈದ್ಯನಂಚಿನ ಶ್ರೀಯುತ ಕಿರಣ್ ಬಿ ರೈ, ಫೋಟೋಗ್ರಾಫರ್ ಶ್ರೀಯುತ ಚಂದ್ರಕಾಂತ್ ಪಾಟೀಲ್, ನಮ್ಮ ಟಿವಿದ ಟೀಮ್ ಬೊಕ್ಕ ಸಭಾಭವನದ ಸಿಬ್ಬಂದಿ ವರ್ಗಗಳ ಧನ್ಯವಾದ ಪನ್ನೊಂದಿಲ್ಲ. ಈ ಕಾರ್ಯಕ್ರಮಕ್ಕೂ ಪ್ರತ್ಯಕ್ಷ ಬೊಕ್ಕ ಪರೋಕ್ಷವಾದ ಸಹಾಯ ಮಲ್ತಿತ್ತಿನ ಮಾತೆರಿಗಳ ಧನ್ಯವಾದ ಪನ್ನೊಂದಿಲ್ಲ. ಈ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾದ ನಡಬರ್ಗೊತ್ತಿನ ಪ್ರಿಯಕ್ಕಗಳ ಧನ್ಯವಾದ ಪನ್ನೊಂದಿಲ್ಲ. ಸಮಾಜ ಬಾಂಧವರಿಗಳ ಬೊಕ್ಕ ವೈದ್ಯನ ಮಾತ ಭಿನ್ನರೇಗಳ ಉಡಲ್ ದಿಂಜಿನ ಸೊನ್ಮನೆಗಳು ಪನ್ನೊಂದು ಎನ್ನ ಧನ್ಯವಾದ ಕಾರ್ಯಕ್ರಮವನ್ನು ವರ್ಷದ ವಾರ್ಷಿಕ ಉತ್ಸವ ಆಯ್ಕೆ ಆತಂದ್ರೆ ಪಕ್ಕ ಎಂಕಲ್ನ ಸಂಘಟನೆ ಕಿಂದಿ ಸಂಘಟನೆ ಮುನ್ನೂರು ಎಂಕಲ್ನ ಜನಗಳು ಇದ್ದರು. ಇದರಿಂದಲ್ಲ ಎಂಕಲ್ನ ಸ್ಥಾಪಕ ಅಧ್ಯಕ್ಷರು ಸ್ಥಾಪಕ ಸದಸ್ಯರು ಆದಾಗ ಆತ ಕಷ್ಟಗಳು ಒಂಜಿ ಸಂಘಟನೆ ಸ್ಥಾಪನೆ ಮಾಡ್ತದೆ. ಈ ನಿಮಿಟ್ಟದ ಒಂಜಿ ಫೌಂಡೇಶನ್ ಲಾಯ್ಗ ಆತಂದ್ರೆ ನೆಟ್ ಬೊಕ್ಕದ ಲಾಯ್ಗದ ಒಂದು ಕೆಲಸ ಮಾಡ್ಕೊಂಡು ಅನ್ಪನ್ನೋದಿಲ್ಲ. ಜೈ ದೇವಾಡಿಗ ಸಂಘ, ಜೈ ಹಿಂದ್.
ನಮ್ಮ ರಾಷ್ಟ್ರಗೀತೆಯನ್ನು ಹಾಡಲು ನಿಂತ್ಕೊಳ್ಬೇಕಾಗಿ ಕೇಳ್ಕೊಳ್ತೀವಿ. ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧ ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಜ್ವಲ ವಲದಿ ತರಂಗ तव शुभ नामे जागे तव शुभ आशीष मागे गाहे तव जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे